ಈ ಬಾರಿ ಕೊರಟಗೆರೆಯಿಂದ ಬಿಜೆಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ KM ಮುನಿಯಪ್ಪ ಅವರು ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ತೀವ್ರ ನಿರಾಸೆಗೊಂಡಿದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಕ್ಷೇತ್ರಕ್ಕೆ ಬಂದು 4 ವರ್ಷ ಕಳೆದಿದೆ. ಶಾಸಕನಾಗುವ ಆಸೆ ಹೊತ್ತು ಕ್ಷೇತ್ರಕ್ಕೆ ಬಂದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಭರವಸೆಯಂತೆ ಕ್ಷೇತ್ರದ ಸಮಾಜ ಸೇವೆಗೆ ತೊಡಗಿಸಿಕೊಂಡೆ. ವಿಜಯೇಂದ್ರ ಕೂಡ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕೆಲಸ ಮಾಡಿ ಎಂದರು. ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಕೋವಿಡ್ ಸಂದರ್ಭದಲ್ಲಿ ಆಹಾರ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ನೀಡಿ ಬಡ ಕುಟುಂಬದ ಸಂಕಷ್ಟಕ್ಕೆ ನೆರವಾದೆ. ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ 23 ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ನಾನು ಕಾರಣನಾದೆ. ಬಿಜೆಪಿ ಕ್ಷೇತ್ರದಲ್ಲಿ ತಳಮಟ್ಟದಲ್ಲಿತ್ತು. ಇಂದು ಬಿಜೆಪಿಗೆ ಉತ್ತಮ ಬೆಂಬಲ ಸಿಗಲು ಆ ದಿನ ನಾನು ಮಾಡಿದ ಕೆಲಸಗಳೇ ಕಾರಣ ಎಂದು ಅವರು ಹೇಳಿದರು. ನನ್ನ ತನು ಮನ ಧನಗಳನ್ನು ನೀಡಿ ಪಕ್ಷ ಕಟ್ಟಲು ಶ್ರಮ ವಹಿಸಿದ್ದೇನೆ. ಬಿಜೆಪಿ ಪಕ್ಷ ನನಗೂ ಮಾಜಿ ಶಾಸಕ ಗಂಗಾ ಹನುಮಯ್ಯನವರಿಗೂ ಮೋಸ ಮಾಡಿದೆ. ನನ್ನ ಸ್ವಂತ ದುಡಿಮೆಯಿಂದ ಕೆಲಸ ಮಾಡಿದರೂ ಸಹ ಬಿಜೆಪಿ ಟಿಕೆಟ್ ನೀಡುವಲ್ಲಿ ಮೋಸ ಮಾಡಿದೆ. ಇದರಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಆದ್ದರಿಂದ ಬೆಂಬಲಿಗರ ಸಹಕಾರದ ಮೇರೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸುತ್ತೇನೆ. ನೀವು ನನಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಪಕ್ಷದ ವರಿಷ್ಠರು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನನಗೆ ಮೋಸ ಮಾಡಿದರು. ಕಾರ್ಯಕ್ರಮಗಳಿಗೆ ಹಣ ಕೊಡದ ಕಾರಣ ಕುತಂತ್ರ ನಡೆಸಿ ಬಿಜೆಪಿ ಟಿಕೆಟ್ ನೀಡದಂತೆ ಮಾಡಿದ್ದಾರೆ. ಆದರೆ 132 ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಜೊತೆಗಿದ್ದಾರೆ ಎಂದರು. ಜಿಲ್ಲಾಧ್ಯಕ್ಷನಿಗೆ ಮೊದಲು ಅರ್ಜಿ ಕೊಟ್ಟಿದ್ದೆ. ನಾನು ಕೊಟ್ಟ ಅರ್ಜಿಯನ್ನು ಸ್ವೀಕರಿಸಿದರೂ ಅರ್ಜಿ ನೀಡಿಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದು 8 ವರ್ಷ ಆಗಿದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ. ಆದರೆ ಪಕ್ಷಕ್ಕೆ ರಾಜೀನಾಮೆ ನೀಡುವುದರ ಬಗ್ಗೆ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಎಂದು ಇದೇ ವೇಳೆ ಅವರು ಹೇಳಿದರು. ಪಕ್ಷೇತರ ಸ್ಪರ್ಧೆಗೆ ನನ್ನ ಬೆಂಬಲಕ್ಕೆ ಹಿರಿಯ ನಾಯಕ ಗಂಗಾ ಹನುಮಯ್ಯ ಇದ್ದಾರೆ. ಹಣ ಪಡೆದುಕೊಂಡು ಬಿಜೆಪಿ ಟಿಕೆಟ್ ನಿವೃತ್ತ IAS ಅಧಿಕಾರಿಗೆ ನೀಡಲಾಗಿದೆ. ಟಿಕೆಟ್ ತಪ್ಪಿದಾಗ ರಾಜ್ಯ ನಾಯಕ ಮರಿಸ್ವಾಮಿ ಕೂಡ ಸಮಾಧಾನ ಮಾಡುವ ಕೆಲಸ ಮಾಡಿದರು. ನಿವೃತ್ತ IAS ಅಧಿಕಾರಿಯನ್ನು ಬೆಂಬಲಿಸುವಂತೆ ಕರೆ ಮಾಡಿ ಕೇಳಿಕೊಂಡರು ಎಂದು ಅವರು ಹೇಳಿದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಅಧಿಕಾರ ಇಲ್ಲಾದರೂ ನಾನು ಸ್ವಂತ ದುಡಿಮೆಯಿಂದ ಅವರೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಒಬ್ಬ ಹಾಸ್ಪಿಟಲ್ಗೆ ಹೋಗೋಕೆ ನನ್ನ ಕಷ್ಟ ಇದೆ, ಮಾಡೋಕ್ಕೆ ಸಹಾಯ ಅಂಥವ್ರಿಗೆ ಸಹಾಯ ಮಾಡಿದ್ದೀವಿ. ಹಿಂಗೆ ಮಾಡಿಕೊಂಡು ಪ್ರತಿದಿನ ನಮ್ಮ ಮದುವೆಗೆ ಸಾವಿರಾರು ಮದುವೆಗಳೇ ಸಹಾಯ ಮಾಡಿದ್ದೀವಿ. ಹೆಂಗೆ ಮಾಡಿದ್ದೀವಿ? ಅವ್ರಿಗೆ ನಮ್ಮ ಕೈಲಾದ ಅಕ್ಕಿನೋ ಎಣ್ಣೆನೋ ಬೇಳೆನೋ ನಮ್ಮ ಕೈಲಾದ ಸೇವೆ ಮಾಡಿ ಮದುವೆಗಳಿಗೂ ಸಹಾಯ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೂ ನನ್ನ ಕೈಲಾದ ಮಾಡಿದ್ದೀವಿ. ಎಲ್ಲ ಮಾಡ್ಕೊಂಡು ಏನು ಬಂದೆ, BJP ಟಿಕೆಟ್ ನನಗೆ ಕೊಡ್ತಾರೆ, ನಾನು ಇಲ್ಲಿ ಗೆಲ್ಲಬೇಕು, ಇಲ್ಲಿ BJP ಇಲ್ಲ, BJP ಕಟ್ಟಬೇಕು ಅಂತ ಬಂದಿದ್ದೀನಿ. ನನ್ನ ಬಿಟ್ಟು ಇಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳ್ತೀನಿ, ದಯಮಾಡಿ ನನ್ನ ಹೃದಯಾಂತರದಲ್ಲಿರುವಂಥ ಒಂದು ಮಾತು ಹೇಳ್ತೀನಿ. ನನ್ನ ಬಿಟ್ಟು ಇಲ್ಲಿ BJP ಯಾರು ಕೊಟ್ಟರೆ BJP ಗೆಲ್ಲಲ್ಲ. ಯಾಕಂದ್ರೆ ನಾನೇ BJP ಅಂದರೆ ನಾನು ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟು ಕಷ್ಟಪಟ್ಟು ನನಗೆ ನೋವು ಮಾಡಿದೆ, ಅವರು ಇಷ್ಟು ನೋವು ಮಾಡಿದ್ದಾರೆ. ಆದ್ದರಿಂದ ಆ ನೋವನ್ನ ಆ ಭಗವಂತನಲ್ಲಿ ಹೇಳ್ಕೊತೀನಿ, ನಿಮ್ಮೆಲ್ಲರೂ ಹೇಳ್ಕೊತೀನಿ. ನಾನು ಮುಂದಿನ ಚುನಾವಣೆ ಬರುತ್ತೆ, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನೆಲ್ಲ ಪ್ರೀತಿ ಬಾಂಧವರು ನನ್ನ ಆಶೀರ್ವಾದ ಮಾಡ್ತಾ ಇರೋರೆಲ್ಲ ಕರೆದು ಅನ್ಯಾಯ ಆಗ್ಬಿಡ್ತೀನಿ, ನಿಮಗೆ ಏನು ಮಾಡೋದು ಅಂತ ಕೇಳಿದ್ರು. ಸ್ವಾಮಿ ನೀವೆಲ್ಲ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬರ್ದನು ಅಂತ ಕೇಳಿದೆ. ಎಲ್ಲರೂ ಒಂದೇ ಮಾತು ಹೇಳಿದ್ರು, ಸ್ವತಂತ್ರವಾಗಿ ನಿಲ್ಲು, ನಾವು ಬಿಟ್ಟು ಹೋಗಲ್ಲ, ನಾವು ಹಿಂದೆ ಹೋಗಲ್ಲ, ನೀವು ಹಿಂದೆ ಹೋಗಬೇಡ, ನಡಿ, ಎಷ್ಟಾಗುತ್ತೆ ಅಷ್ಟು ಒಟ್ಟು ತಗೊಳ್ಳೋಣ, ಗೆಲ್ಲೋಣ, ನಡಿ ಅಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಎಲ್ಲ ನನಗೆ ಹೇಳಿದಾಗ ನಾನು ಈ ತೀರ್ಮಾನ ತಗೊಂಡೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಹೋಗೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದೀನಿ. ದಯಮಾಡಿ ಎಲ್ಲರ ಆಶೀರ್ವಾದ ನನಗಿರಲಿ. ಈ ತಾಲೂಕಿನ ಜನರಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ಚುನಾವಣೆ ಬರ್ತದೆ, ನಾನು ನಾಮಿನೇಷನ್ ಹಾಕಿ ನಿಮ್ಮೆಲ್ಲರೂ ಮನೆಗಳ ಹತ್ರ ಬರ್ತೀನಿ, ಭಿಕ್ಷೆ ಬೇಡ್ತೀನಿ. ದಯಮಾಡಿ ವರಿಷ್ಠ ಮಾಡಿರೋ ಅನ್ಯಾಯ ನೀವು ಮಾಡಬೇಡಿ. ಎಲ್ಲರೂ ನನಗೆ ದಯಮಾಡಿ ನಿಮ್ಮ ಮತ ಹಾಕಿ ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಇಲ್ಲಿ ಉಳಿಸೋಂಗೆ ಮಾಡಿ, ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ವರಿಷ್ಠರು ಸರ್ ನಿಮ್ಗೆ ಅನ್ಯಾಯ ಮಾಡಿದ್ದು? ವರಿಷ್ಠರೇ ತಾಲೂಕು ಅಧ್ಯಕ್ಷ, ಜಿಲ್ಲಾಧ್ಯಕ್ಷರು, ರಾಜ್ಯ ಮಟ್ಟದ ನಾಯಕರು ಯಾವ ಥರ ನ್ಯಾಯ ಮಾಡಿ? ಜಿಲ್ಲಾಧ್ಯಕ್ಷರು ಶಿಕ್ಷಣ ವರ್ಗ ಮಾಡಿದಾಗ ನೀವು ಬನ್ನಿ ಅಂದರು, ಹೋದೆ. ಮುಖ್ಯಮಂತ್ರಿಗಳು ಬಂದ ದಿವಸ ದುಡ್ಡು ಕೊಡಿ ಅಂತ ಕೇಳಿದ್ರು, ಇಲ್ಲ ಸರ್ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ ನಾನು ಹೇಳಿದ್ದೆ. ಆವಾಗ ನನಗೆ ವರಿಷ್ಠರು ಹೇಳಿದ್ರು, ಅವರು ಸಮಯ ಮುಖ್ಯಮಂತ್ರಿಗಳು ಬಂದ ದಿವಸ ದುಡ್ಡು ಕೊಟ್ಟಿಲ್ಲ ಅಂದರು. ಆಯ್ತು, ನಾನು ಕೊಟ್ಟಿಲ್ಲ, ನನ್ನ ಹತ್ರ ನಾನು ಕೊಟ್ಟಿಲ್ಲ ಅಂತ ಹೇಳಿ. ಹೌದು. ಯಾವ ಅಧ್ಯಕ್ಷ ಸರ್? ಉದ್ದೇಶಕ್ಕೆ ನಾನು ಕೊಟ್ಟಿಲ್ಲ. ಹೌದಲ್ಲ, ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರಲ್ಲ, ಜಿಲ್ಲಾಧ್ಯಕ್ಷರು. ಬೀಗ ಮಂಜುನಾಥ್ ಅವರು ನಮ್ಗೆ ಯಾವ ಪಕ್ಷ ಯಾವುದೇ ಸಮಾರಂಭಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರು. ಅವ್ರಿಗೆ ಕೇಳಿದ್ದಕ್ಕೆಲ್ಲ ಕೊಟ್ಟಿದ್ದೀನಿ.
2-3 ಐಟಮ್ ಕೇಳಿದ್ರು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬಂದ ದಿವಸ ನಾನು ಕೊಟ್ಟಿಲ್ಲ. ನಾನು ಹೋಗಿ ಭಾಗವಹಿಸಿದ್ದೆ, ಕುಂಚಿದ್ದೆ ನಾನಷ್ಟೇ. ದುಡ್ಡು ಮಾತ್ರ ಯಾವುದೇ ವಿಚಾರದಲ್ಲಿ ಅಲ್ಲಿ ಕೊಟ್ಟಿಲ್ಲ. ಅದೊಂದು 2-3 ಸರಿ ಅದೇ ಅವರು ಏನು ಮಾಡಿದ್ರು, ನಿಮ್ಮ ಹೆಸರು ಕಳಿಸ್ತೀನಿ ಅಂತ ಹೇಳಿ ನನಗೆ ಹೇಳಿದ್ರು. ಕಳಿಸೋಣ, ನಾನು ನ್ಯಾಯವಾಗಿ ದುಡ್ದು ಇಲ್ಲಿ ಪಕ್ಷ ಬೆಳೆಸಿದ್ದೀನಿ, ಪಕ್ಷ ಬೆಳೆಸ್ತೀನಿ, ಗ್ಯಾರಂಟಿ BJP ಗೆಲ್ಲುತ್ತೆ, ನಾನು ನನ್ನಿಂದನೇ BJP ಇಲ್ಲಿ ಅಂತ ಹಂಗೂ ಹೇಳಿದೆ. ನನ್ನಿಂದನೇ BJP ಇಲ್ಲ, BJP ಬರೋಲ್ಲ ಇಲ್ಲಿ ಅಂತ ಕೂಡ ಹೇಳಿದ್ದೆ. ನಾನು ಈಗಲೂ ಹೇಳ್ತಿದ್ದೀನಿ, ನಾನು ಕಷ್ಟಪಟ್ಟು ದುಡಿದು ಬೆಳೆಸಿರೋ ಪಕ್ಷ ಇವಾಗ BJPಯಲ್ಲಿ 3-4 ಟರ್ಮಿಂದ 20-25 ವರ್ಷದಿಂದ ಒಬ್ಬ MLA ಗೆಲ್ಸ್ಕೊಳಕ್ಕಾಗಲಿಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಗೆಲ್ಸ್ಕೊಳಕ್ಕಾಗಲಿಲ್ಲ, BJP ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಗೆಲ್ಸೋಕ್ಕಾಗಲಿಲ್ಲ. ನಾನು ಹೋದ ವರ್ಷ ಇದು ಗ್ರಾಮ ಪಂಚಾಯತ್ ಎಲೆಕ್ಷನಲ್ಲಿ ನನ್ನ ಬಲ ತುಂಬಿ ಅವ್ರ ಜೊತೆ ಓಡಾಡಿದ್ದಕ್ಕೆ 132 ಜನ ಗೆದ್ದಿದ್ದಾರೆ. ಅದು ಹೇಳಿದವರಿಗೆ 132 ಜನ ಮೆಂಬರ್ಗಳು ಗೆದ್ದವ್ರೆ, ಸದಸ್ಯರು ನಾವು BJP ಅವರು, BJP ಮೆಂಬರ್ಗಳು ಹೇಳ್ಬೋದು ಧೈರ್ಯವಾಗಿ ಎಲ್ಲ ಗೆದ್ದಿದ್ದಾರೆ. ಅದು ಅದರಲ್ಲಿ ಈಗ 132 ಜನ ನಿಮ್ಮೊಂದಿಗಿದ್ದಾರಾ, BJP ಜೊತೆ ಇದ್ದಾರಾ? ಈಗ ನನ್ನೊಂದಿಗೆ ಇದ್ದಾರೆ. ಅವರು 132 ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಜೊತೆ ಇದ್ದಾರೆ. ಕೆಲವರು ಇದ್ದಾರೆ, ಕೆಲವರು ಎಲ್ಲ ಹೋಗ್ತಾರೆ ಬರ್ತಾರೆ. ಎಲ್ಲರೂ ನಾವು ಸಹಾಯ ಮಾಡಿರೋ, ನಾವು ಸೇವೆ ಮಾಡಿರೋದಕ್ಕೆ ಅಭ್ಯರ್ಥಿ ಇನ್ನೊಬ್ಬನಾಗಿದ್ದಾಗ ಅವ್ರ ಕಡೆ ಕೆಲವು ಹೋಗ್ತಾರೆ, ನನ್ನ ಕಡೆ ಕೆಲವು ಬರ್ತಾರೆ. ಈಗ ನೀವು ಇಷ್ಟೆಲ್ಲ ಸೇವೆ ಮಾಡಿದ್ರು ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಏನು ಅಂತೇಳಿ? ಟಿಕೆಟ್ ಕೈ ತಪ್ಪೋದಕ್ಕೆ ನಾನು ಏನು ತಪ್ಪು ಮಾಡಿದ್ನೋ ಗೊತ್ತಿಲ್ಲ. ಅದು ಭಗವತ್ನಲ್ಲಿ ಇರಬೇಕು. ನನಗೆ ವರಿಷ್ಠ ಯಾರಿಲ್ಲ. ವರಿಷ್ಠ ಯಾರು ನಿಮ್ಮವರು ಅಂತ ಕೇಳಿದ್ರು. ನಾನು ವರಿಷ್ಠರು, ನನಗೆ ಯಾರು ಆಶೀರ್ವಾದ ಮಾಡಿ ಕಾರ್ಯಕರ್ತರು 4 ವರ್ಷದಿಂದ ನನ್ನ ಜೊತೆ ದುಡ್ಡಿದ್ದಾರೆ, ಅವರೇ ನಾನು ವರಿಷ್ಠ. ಅವ್ರು ಏನು ತೀರ್ಮಾನ ತಗೊಂಡ್ರೆ ಅದು ನನ್ನ ತೀರ್ಮಾನ ಅಂತ ಹೇಳ್ತೀನಿ. ಅವ್ರು ಇವ್ನು ಸುಮ್ಮನೆ ಇರೋ ಅಂತ ಹೇಳ್ತೀನಿ. ಇದನ್ನ ಕಂಟೆಸ್ಟ್ ಮಾಡೋದು ಇದು ಜಾತಿವಾದ, ಅದು ಜಾತಿವಾದನೂ ಇತ್ತು ಅದರಲ್ಲಿ ಕೊಡೋದಕ್ಕೆ ಕಾರಣ. ಯಾಕಂದರೆ ಎಡಗೈ ಸಮುದಾಯದವರು ಜಾಸ್ತಿ ಇದ್ದಾರೆ, ವಾಟರ್ ಕಮ್ಮಿ ಇದ್ದಾರೆ, ಆಮೇಲೆ ಹಂಗಂತ ಹೇಳಿದ್ದಾರೆ. ಯಾರೇ ಇರಲಿ ಜಾತಿವಾರ ಅಲ್ಲ, ಕೆಲಸ ಮಾಡಿರೋರಿಗೆ, ದುಡ್ದವ್ರಿಗೆ, ಪಕ್ಷ ಬೆಳೆದವ್ರಿಗೆ, ಪಕ್ಷನ ಸದೃಢವಾಗಿ ನಿಲ್ಲಿಸಿರೋರಿಗೆ ಕೊಡ್ಬೇಕಾಗ್ತದೆ. ಧರ್ಮ ಅವ್ರು ಉಳಿಸ್ಬೇಕು, ನ್ಯಾಯನೂ ಉಳಿಸ್ಬೇಕು. ಅಂಥದ್ದನ್ನು ಉಳಿಸಿಲ್ಲ, ನನಗೆ ಅನ್ಯಾಯ ಮಾಡ್ಬೇಕು.